ಸೊರಿಕೆ ಸೊರಿಕೆ ಮುಗುಡ ನಮಸ್ತೆ. ಜಗ್ಗುತುಲು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಗಳು. ದಕ್ಕೆಗೆ ಮೀನು ನೋಡಲು ಹೋದ ಅನುಭವ. ಇವತ್ತು ದಕ್ಕೆಗೆ ಮೀನು ನೋಡಲು ಬಂದಿದ್ದೇವೆ. ಇಲ್ಲಿ ತುಂಬಾ ಕಡಿಮೆ ರೇಟ್ಗೆ ಮೀನು ಸಿಗುತ್ತದೆಯಾ ಅಂತ ಕೇಳಿ ಒಮ್ಮೆ ಬಂದು ನೋಡೋಣ ಅಂತ ಬಂದೆವು. ದಕ್ಕೆಗೆ ಬಂದಾಗ ಬೇರೆ ಬೇರೆ ರೀತಿಯ ಮೀನುಗಳು ಕಾಣಸಿಗುತ್ತವೆ. ಮೀನುಗಳ ಬೆಲೆ ಕೂಡ ಇಲ್ಲಿ ಕೆಲವೊಮ್ಮೆ ತುಂಬಾ ಕಡಿಮೆ ಇರುತ್ತದೆ. ನಮ್ಮ ಬಜೆಟ್ಗೆ ಸರಿಹೊಂದುವಂತೆ ಒಳ್ಳೆಯ ಮೀನು ಸಿಕ್ಕರೆ ಖರೀದಿ ಮಾಡಬಹುದು. ಇವತ್ತು ದಕ್ಕೆಗೆ ಬಂದು ಮೀನುಗಳನ್ನೆಲ್ಲ ನೋಡಿದೆವು, ಬೆಲೆ ವಿಚಾರಿಸಿದೆವು. ಕಡಿಮೆ ಬೆಲೆಗೆ ಮೀನು ಸಿಗುತ್ತದೆಯಾ ಅಂತ ನೀವು ಈ ವಿಡಿಯೋ ನೋಡಿ ತಿಳಿದುಕೊಳ್ಳಿ. ನಮ್ಮ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಜಗ್ಗುತುಲು ಕನ್ನಡ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಜನರೇ, ಮೀನು ನೋಡೋಣ. ಕಟ್ಟಿಗೆ ಜೀರ್ಣ बहुत है यार अब है का चमन चमन ಚಮ್ಮನ್ एरबार कप कप आता मीन ये इधर अपना और मुकुड़ा ಊಟ ಮಾಡ್ಲಿಕ್ಕಿಲ್ಲ ಇಲ್ಲ ಏನಿದ್ದಲ್ಲ ಮೀನಿದು ಮಾಡಿ ಜನರು ಮಾಡ್ಲಿಕ್ಕೆ ಮೀನಿದೆ हाँ मैं बुद्धि लगाओ मेरा पक्ष ಅರಿಂಡು ಅರಿಂಡು
ಗುಂಡಸ್ ಸೊಲ್ಲಾಂಜಿ ಪ್ಲೇಟಾ ವೈಟ್ ಪಾಪ್ಲೆಟ್ ಅದ ವೈಟ್ ಪಾಪ್ಲೆಟ್ ಅತ್ತ ನಂಗ ಬಲ್ದು ನಂಗ ಬಂಗುಡೆ ಉಂಟು ಪಾಪ್ಲೆಟ್ ಅವು ಪಾಪ್ಲೆಟ್ ಬಂಗಡ 305 ಅವು 25 360 ಅವು 600 kg 800 kg ಕೆಜಿಗೆ 800 ಸಬೇಕು ಬರ್ತದೆ ಆಯ್ತಾ ಆಯ್ತು ಮೀನು ಸೊರಿಕೆ ತರಕ್ಕೇನು ಕೊಡ್ಲಾ ಕೆಜಿ 200 ರೂಪಾಯಿ ಕೆಜಿಗೆ 200 ಅಲ್ಲೇ ಕೊಡ 150 ಬಿಡ್ರೆ कमी कर पुरानी वीडियो वाढते ना तुम्ही वीडियो वाचता ना हां मला वाचता आता ओडे ओडे होत मी ना फिरे लागतो मुन्नूर 500 रुपये अंजल गाई ಕೆಜಿಗೆ 10 ಕೆಜಿಗೆ ಅಥವಾ ಒಂಜಿ ಸಿಂಗಲ್ಗ ಸಿಂಗಲ್ ಒಂಜರಿಗೆ ಅಕಡೆ ಮಲ್ಲ ಇದ್ಯಾ ಅವೇನಾ ಅದೇನಾ ಅಂಜಲ್ ಬೇಡ ಹಾಂ ಆಯ್ನೇನು ತೋಲೆ ಏತುಂಡು ತೋಲೆ 1 kg ಒಂಜಿ ಹಾಂ ಅದು ತೂಕ್ಲೇವರಾ ಬಾರೆ ಅಂಗುಡೆ ನಂಜ ದಾಯಿಗನೆ ಅಂಜ ಕಡತೀನಿ ಹೋಗ್ಬೇಡ ಎದ್ದಿಲ್ಲ ಅಟೇ ತೊಂಜಾರ ಉಂಟದ ಕಾರ್ಡ್ ಕಾರಡು ಕಾರ ಹರಿಯಾರವಲ್ಲಿ ಅಂಜಲ್ ಅಂಜಲಿಯ ನಾನೇ ಬಂದಿನಿ ಐಕೇತ್ ಕೇಜಿಗೆ 500 ಮಾನ 45 ಅವ ಕೇಜಿಗ ಅವ ಏನು ಹೌದಾಯ್ತಾ ಪದಾರ್ಥ ಮಾಂಜಿ ಆತ ಅಯ್ಯ 1 kg ಪಾಟ್ಲೆ ಪೂರ ಸರಿ ಒಂದು ಪ್ಲಾಟಿಗೆ ಮಲ್ಲ ಪಾಟ್ಲೆ जाता दिन पुराना सदा खा लिया
पूरा ये लोग మంచిగా